ಯಾವ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಗುರೂಜಿಯವರ ಕಲ್ಪನೆಗಳನ್ನು ನಮ್ಮ ಮನದಲ್ಲಿಟ್ಟುಕೊಂಡು ನಮಗೆ ಸ್ವಲ್ಪ ಸಮಾಜಕ್ಕೆ ಸರ್ವಸ್ವ ಅನ್ನತಕ್ಕಂಥ ರೀತಿಯಲ್ಲಿ ಈ ನಮ್ಮ ಬದುಕನ್ನ ಈ ಸಮಾಜಕ್ಕೆ ಅರ್ಪಿಸೋಣ. ಕೋಸ್ಟಲ್ ಕನ್ನಡ ವೀಕ್ಷಿಸುತ್ತಿರುವ ಎಲ್ಲ ಸ್ನೇಹಿತರಿಗೂ ನಮಸ್ಕಾರ. ಕೋಸ್ಟಲ್ ಕನ್ನಡದ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇದೀಗ ತುಳುನಾಡಿನ ಯಾವ ಭಾಗಕ್ಕೆ ಹೋದರೂ ಬರೀ ಪುತ್ತಿಲ ಅವರದ್ದೇ ಅಬ್ಬರ. ಬಿಜೆಪಿ ಶಾಸಕರ ಫ್ಲೆಕ್ಸ್ನಲ್ಲಿ ಪುತ್ತಿಲ ಅವರದ್ದೇ ಗುಣಗಾನ. ಪಕ್ಷ ಯಾವುದೇ ಇರಲಿ, ಬೆಂಬಲ ಯಾವ ಪಕ್ಷಕ್ಕೆ ಇರಲಿ, ಒಟ್ಟಿನಲ್ಲಿ ಈ ಬಾರಿ ಬಹುತೇಕ ಹಿಂದೂಗಳು ಪುತ್ತಿಲ ಪರ ಜೈಕಾರ ಹಾಕ್ತಿದ್ದಾರೆ. ಪುತ್ತಿಲ್ ಅವರ ವೇಗವನ್ನು ನೋಡ್ತಾ ಇದ್ರೆ ಈ ಬಾರಿ ಮಂಗಳೂರು ಸಂಸದರಾಗಿ ಆಯ್ಕೆಯಾಗುವುದು ಬಹುತೇಕ ಪಕ್ಕ ಅಂತ ಹೇಳಲಾಗ್ತಾ ಇದೆ. ಆದರೆ ಅದಕ್ಕೆ ಒಂದಿಷ್ಟು ತೊಡಕುಗಳಿವೆ. ಅದೇ ರೀತಿ ಈ ಬಾರಿಯ ಸರ್ವೆ ಏನೇನು ಹೇಳುತ್ತೆ ಇವೆಲ್ಲವನ್ನ ನೋಡ್ಕೊಂಡು ಬರೋಣ. ಈ ಕ್ಷೇತ್ರದ ಮಹಾಜನತೆಯ ಆಶಯ ಏನಿದೆ ಅದಕ್ಕೆ ಕಟಿಬದ್ಧರಾಗಿ ಹಿಂದುತ್ವದ ಆಧಾರದಲ್ಲಿ ಸಮಾಜ ಕಾರ್ಯಕರ್ತರ ಹೌದು, ಪುತ್ತೂರಿಗೆ ಸೀಮಿತವಾಗಿದ್ದ ಪುತ್ತಿಲ ಇದೀಗ ತುಳುನಾಡಿನಲ್ಲಿ ಅಬ್ಬರಿಸಿದ್ದಾರೆ. ಒಂದು ಸರ್ವೆಯ ಪ್ರಕಾರ ಇವಾಗ ಪುತ್ತಿಲ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸಮಾವೇಶಕ್ಕೆ ಕರೆ ಕೊಟ್ಟರೆ ಕನಿಷ್ಠವಾದರೂ 1 ರಿಂದ 1.5 ಲಕ್ಷ ಮಂದಿ ಸೇರ್ತಾರೆ. ಇಷ್ಟೊಂದು ಹಿಂಬಾಲಕರನ್ನು ಸೇರಿಸೋ ತಾಕತ್ತು ಪುತ್ತಿಲ ಅವರಿಗಿದೆ. ಇನ್ನು ಇದೇ ಸರ್ವೆಯ ಪ್ರಕಾರ ಪ್ರಸ್ತುತ ಪುತ್ತಿಲ ಪಕ್ಷೇತರವಾಗಿ ಸ್ಪರ್ಧೆ ಮಾಡಿದ್ರೆ ಕನಿಷ್ಠ 2 ಲಕ್ಷ ಅಂತರದಲ್ಲಿ ಗೆಲ್ಲುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ. ಒಟ್ಟಿನಲ್ಲಿ ಯಾವುದೇ ಪಕ್ಷದ ಅಡಿಪಾಯ ಇಲ್ಲದೆ ಪುತ್ತಿಲ ವ್ಯಕ್ತಿಗತವಾಗಿ ಗೆಲ್ಲೋದು ಪಕ್ಕ ಅನ್ನೋದು ಸದ್ಯದ ಗ್ರೌಂಡ್ ರಿಪೋರ್ಟ್. ಯಾವ ಹಿಂದೂ ಸಮಾಜಕ್ಕೆ ನೋವಾದಂತಹ ಸಂದರ್ಭದಲ್ಲಿ, ಅಪಮಾನಗಳಾದಂತಹ ಸಂದರ್ಭದಲ್ಲಿ ಇಡೀ ಸಮಾಜಕ್ಕೆ ಶಕ್ತಿಯನ್ನು ಕೊಡಬೇಕಂತಹ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ ಅಂತ ನಾನು ಭಾವಿಸಿದ್ದೇನೆ. ಪಕ್ಷೇತರರಾಗಿ ಗೆಲ್ಲೋ ತಾಕತ್ತು ಪುತ್ತಿಲ ಅವರಿಗೆ ಇದ್ರೂ ಪುತ್ತಿಲ ಮಾತ್ರ ನಾನು ಪಕ್ಷೇತರವಾಗಿ ಸ್ಪರ್ಧಿಸಲ್ಲ ಅಂತಿದ್ದಾರೆ. ನಾನು ಯಾವತ್ತಿಗೂ ಬಿಜೆಪಿ, ನಂಗೆ ಬಿಜೆಪಿಯಿಂದಲೇ ಟಿಕೆಟ್ ಬೇಕು ಅಂತ ಹೇಳ್ತಿದ್ದಾರೆ. ಮತ್ತೊಂದು ಕಡೆಯಲ್ಲಿ ಹಾಲಿ ಬಿಜೆಪಿ ಸಂಸದ ನಳಿನ್ ಕುಮಾರ್ ಕಟೀಲ್ ವಿರುದ್ಧ ತುಳುನಾಡಿನ ಮಂದಿ ಕೆಂಡ ಕಾರ್ತಿದ್ದಾರೆ. ಯಾವ ಮಟ್ಟಕ್ಕೆ ಅಂದ್ರೆ ಈ ಬಾರಿ ಕಟೀಲ್ ಸ್ಪರ್ಧೆ ಮಾಡಿದ್ದೆಯಾದ್ರೆ ಸ್ವತಃ ಬಿಜೆಪಿ ಕಾರ್ಯಕರ್ತರೇ ಕಟೀಲ್ ವಿರುದ್ಧ ಕೆಲಸ ಮಾಡೋದು ಪಕ್ಕ ಅಂತ ಹೇಳಲಾಗ್ತಿದೆ. ಹೀಗಾಗಿ ಈ ಬಾರಿ ಕಟೀಲ್ಗೆ ಬಿಜೆಪಿ ಟಿಕೆಟ್ ನೀಡೋದು 99.99% ಅನುಮಾನ. ಇದರಿಂದ ಪುತ್ತಿಲ್ ಅವರ ಹಾದಿ ಸುಗಮವಾಗಿದೆ. ಪುತ್ತಿಲಾಗೆ ಜನಬೆಂಬಲ ಇರೋದ್ರಿಂದ ಬಿಜೆಪಿ ಪುತ್ತಿಲಾಗೆ ಟಿಕೆಟ್ ನೀಡುತ್ತೆ ಅಂತ ಅನ್ಕೊಂಡ್ರೆ ಇಲ್ಲಿ ಮತ್ತೊಂದು ಸಮಸ್ಯೆ ಉದ್ಭವವಾಗಿದೆ. ಕೇಂದ್ರದಲ್ಲಿ ಆಡಳಿತ ಮಾಡತಕ್ಕಂಥ ನರೇಂದ್ರ ಮೋದಿ ಅವರ ನೇತೃತ್ವದ ಸರ್ಕಾರಕ್ಕೆ ಶಕ್ತಿಯನ್ನು ಕೊಡುವ ಮುಖಾಂತರ ಸಾಮಾಜಿಕ ಪರಿಕಲ್ಪನೆ ಆಧಾರದಲ್ಲಿ ನೀವು ಕೊಟ್ಟಿರತಕ್ಕಂತಹ ಗೌರವಗಳು ಆಧಾರಗಳಿಗೆ ಸಂಘ ಪರಿವಾರದ ಇನ್ಸೈಡ್ ಮಾಹಿತಿಯ ಪ್ರಕಾರ ಪುತ್ತಿಲಾಗೆ ಎಂಎಲ್ಎ ಟಿಕೆಟ್ ಕೊಟ್ಟಿಲ್ಲ, ಇನ್ನು ಎಂಪಿ ಟಿಕೆಟ್ ಕೊಡ್ತಾರಾ? ಈಗಾಗಲೇ ಪುತ್ತಿಲ್ ಅವರನ್ನ ಎದುರಿಸೋಕೆ ಸಮರ್ಥ ವ್ಯಕ್ತಿಯ ಹುಡುಕಾಟ ನಡೀತಾ ಇದೆ ಎನ್ನೋ ಮಾತುಗಳು ಕೇಳಿ ಬರ್ತಿದೆ. ಈ ನಡುವೆ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಅವರ ಹೆಸರು ಕೂಡ ಹಾಗೊಮ್ಮೆ ಹೀಗೊಮ್ಮೆ ಹರಿದಾಡ್ತಿದೆ. ಆದರೆ ಪುತ್ತಿಲ್ ಅವರ ಆರ್ಭಟದ ಮುಂದೆ ಯಾವ ಹೆಸರಿನ ಅಬ್ಬರವೂ ಕಾಣ್ತಿಲ್ಲ. ಹಾಗಂತ ಸಂಘ ಪರಿವಾರವನ್ನು ಕಡೆಗಣಿಸೋ ಹಾಗಿಲ್ಲ. ಏನೂ ಅಲ್ಲದ ವ್ಯಕ್ತಿಯನ್ನು ಕೊನೆಗಳಿಗೆಯಲ್ಲಿ ಗೆಲ್ಲಿಸೋ ತಾಕತ್ತು ಸಂಘ ಪರಿವಾರಕ್ಕಿದೆ. ಹಾಗಂತ ತಾನು ಏನು ಮಾಡಿದ್ರೂ ನಡೆಯುತ್ತೆ ಅಂತ ಅನ್ಕೊಂಡ್ರೆ ಪುತ್ತೂರಿನಲ್ಲಿ ನಡೆದಂತೆ ಇತಿಹಾಸ ಮರುಕಳಿಸುತ್ತೆ. ಸದ್ಯದ ಬೆಳವಣಿಗೆಯನ್ನ ಗಮನಿಸುವಾಗ ಬಿಜೆಪಿ ಪುತ್ತಿಲಾಗೆ ಟಿಕೆಟ್ ಕೊಟ್ಟರಷ್ಟೇ ಗೆಲ್ಲೋಕೆ ಸಾಧ್ಯ. ಕಳೆದ ಬಾರಿ ಕಟೀಲ್ 7,74,285 ಮತಗಳನ್ನ ಗಳಿಸಿದ್ರು. ಹಾಗೆ ಕಾಂಗ್ರೆಸ್ಗಿಂತ 2,74,621 ಅಂತರದಲ್ಲಿ ಗೆದ್ದು ಬೀಗಿದ್ರು. ಆದರೆ ಈ ಬಾರಿ ಪುತ್ತಿಲಾಗೆ ಬಿಜೆಪಿ ಟಿಕೆಟ್ ಕೊಟ್ಟಿದ್ದೆಯಾದ್ರೆ ಸುಮಾರು 9 ರಿಂದ 10 ಲಕ್ಷ ಮತಗಳನ್ನು ಗಳಿಸೋದ್ರ ಜೊತೆಗೆ ಕಾಂಗ್ರೆಸ್ ಹೀನಾಯವಾಗಿ ಸೋಲೋದು ಖಚಿತ. ಅದೇ ಒಂದು ವೇಳೆ ಪುತ್ತಿಲಾಗೆ ಬಿಜೆಪಿ ಟಿಕೆಟ್ ನೀಡಿಲ್ಲ ಅಂದ್ರೆ ಪುತ್ತಿಲ ಪಕ್ಷೇತರವಾಗಿ ನಿಲ್ಲೋದು ಕನ್ಫರ್ಮ್. ಅವಾಗ ವೋಟ್ ಡಿವೈಡ್ ಆಗಿ ಕಾಂಗ್ರೆಸ್ ಗೆದ್ರೂ ಅಚ್ಚರಿ ಪಡಬೇಕಾಗಿಲ್ಲ. ಅದು ಯಾವ ಮಟ್ಟಕ್ಕೆ ಅಂದ್ರೆ ಕಳೆದ ಬಾರಿ ಪುತ್ತೂರಿನಲ್ಲಿ ನಡೆದಂತೆ ತುಳುನಾಡಿನಲ್ಲಿ ಬಿಜೆಪಿ ಹೀನಾಯವಾಗಿ ಸೋತು ಸುಣ್ಣವಾಗುವುದು ಕನ್ಫರ್ಮ್. ಇವಾಗಷ್ಟೇ ಪುತ್ತಿಲ 2 ಲಕ್ಷ ಅಂತರದಲ್ಲಿ ಗೆಲ್ತಾರೆ ಅಂದ್ರಿ. ಇವಾಗ ನೋಡಿದ್ರೆ ಕಾಂಗ್ರೆಸ್ ಗೆಲ್ಲೋ ಸಾಧ್ಯತೆ ಇದೆ ಅಂತ ಹೇಳ್ತಾ ಇದ್ದೀರಾ. ಏನಿದು ದ್ವಂದ್ವ ಅಂತ ಕೇಳಿದ್ರೆ ಅದಕ್ಕೆ ಉತ್ತರ ಬಿಜೆಪಿ ವರ್ಸಸ್ ಪುತ್ತಿಲ, ವಯ ಪುತ್ತೂರು ಅನ್ನೋ ಉತ್ತರ ಸಿಗುತ್ತೆ. ಇದರ ಬಗ್ಗೆಯೂ ಹೇಳ್ತೀವಿ, ಅದು ಮುಂದಿನ ಭಾಗದಲ್ಲಿ. ನಮಸ್ಕಾರ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ
ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಇನ್ಸ್ಟಾಗ್ರಾಮ್ ಪೇಜ್ ಹಾಗೆ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ. ಧನ್ಯವಾದಗಳು.